ಒಂದು ವಿಷಯ ಹೇಳಬೇಕು ಅನ್ನಿಸ್ತು. ಮಾರ್ಕೆಟಲ್ಲಿ ಒಂದು ಹಂದಿಗೆ ಒಂದು ಬೆಲೆ ಇರುತ್ತೆ, ಅದೇ 10 ನರಿಗೆ ಮೋಸ್ಟ್ಲಿ ಅದಕ್ಕಿಂತ ಜಾಸ್ತಿ ಬೆಲೆ ಇರುತ್ತೆ. ಅದೇ ಒಂದು ಹಂದಿ 10 ನರಿ ಸೇರಿದ ತಕ್ಷಣ ಒಂದು ಆನೆನೇ ಹೊಡಿತೀವಿ ಅನ್ಕೊಳ್ಳೋದು ಮೂರ್ಖತನ. ಅದ್ರಲ್ಲೂ ಇದು ಬರೀ ಆನೆ ಅಲ್ಲ, 6 ಕೋಟಿ ಕನ್ನಡಿಗರ ಆಶೀರ್ವಾದ ಇರುವಂತ ಬಿಳಿ ಆನೆ. ಇದನ್ನ ಟಚ್ ಕೂಡ ಮಾಡಕ್ಕಾಗಲ್ಲ, ಯೋಚನೆ ಕೂಡ ಮಾಡಬೇಡಿ. ಎಷ್ಟು ಕಾಂಟ್ರವರ್ಸಿ ಮಾಡ್ತಿರೋ ಮಾಡ್ಕೊಳ್ಳಿ, ಅವ್ರ ಬಗ್ಗೆ ಎಷ್ಟು ಮಾತಾಡ್ತಿರೋ ಮಾತಾಡ್ಕೊಳ್ಳಿ, ಎಷ್ಟು ಊಟ ಮಾಡ್ಕೊಳ್ತಿರೋ ಅವ್ರ ಹೆಸರು ಹೇಳ್ಕೊಂಡು ಊಟ ಕೂಡ ಮಾಡ್ಕೊಳ್ಳಿ. ಆದ್ರಿಂದ ಈ ಫ್ಯಾನ್ ಬೇಸ್ ಕಮ್ಮಿ ಆಗುತ್ತೆ ಅಂತಾನೋ ಅವ್ರನ್ನ ತುಳಿಬಹುದು ಅಂತಾನೋ ಅನ್ಕೊಳ್ಳೋದು ಮೂರ್ಖತನದ ಪರಮಾವಧಿ. ನಾಟ್ ಇವನ್ 1% ಕೂಡ ಅವ್ರ ಫ್ಯಾನ್ ಬೇಸ್ ಕಮ್ಮಿ ಆಗಲ್ಲ ಗುರು. ಏನ್ ಮಾಡ್ಕೊಳ್ತಿರೋ ಮಾಡ್ಕೊಳ್ಳಿ. ಅಂಡ್ ಇನ್ನೊಂದು ವಿಚಾರ, ಇವತ್ತು ತುಂಬಾ ನಗು ಬಂದಿದ್ದೇನು ಅಂತಂದ್ರೆ, ಒಂದ್ 4 ಜನ ನಮ್ಮ ಕರ್ನಾಟಕದ ಬಾವುಟನ ಹೆಗ್ಲ ಮೇಲೆ ಹಾಕೊಂಡು ನಮ್ಮ ಬಾಸ್ ನ ಬ್ಯಾನ್ ಮಾಡಬೇಕು ಅಂತ ಬಂದಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.